ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೆಯೇ ಸತ್ಯನಾಥ್ ಸ್ಟೋರ್ಸ್. ಸೆಕೆಗಾಲ ಬಂತು ಅಂದರೆ ಸಾಕು, ಕಿಚನ್ನಿಂದ ಒಂದ್ಸರಿ ಹೊರಗಡೆ ಓಡ್ಬಿಡೋಣ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ಆ ಸೆಕೆ ತಡ್ಕೊಳಕ್ಕಾಗಲ್ಲ. ಈ ಸೆಕೆಯ ಬೇಗೆಯನ್ನು ಹಾಗೆ ನೀಗಿಸೋದು, ಬೇಗ ಬೇಗ ಅಡುಗೆ ಮಾಡಿ ಅಡುಗೆ ರೂಮಿಂದ ಹೊರಗಡೆ ಹೋಗ್ಬೇಕಂತ ಹೇಳಿದ್ರೆ ಸುಲಭ ರೀತಿಯಲ್ಲೂ ಕೂಡ ಅಡುಗೆ ಆಗಬೇಕು, ಹಾಗೆಯೇ ಸ್ವಾದಿಷ್ಟಭರಿತ ಖಾದ್ಯಗಳು ಕೂಡ ರೆಡಿ ಆಗಬೇಕು. ಸೊ ಸುಲಭ ರೀತಿಯಾದಂಥದ್ದು ಯಾವಾಗಲೂ ನಾವು ಹೇಳ್ತಾನೇ ಇರ್ತೀವಿ, ಆದರೂ ಕೂಡ ಟೇಸ್ಟ್ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಟೇಸ್ಟ್ ಬೇಕು ಅಂತ ಹೇಳಿದ್ರು ಕೂಡ, ಸುಲಭ ರೀತಿ ಆಗಬೇಕು ಅಂತ ಹೇಳಿದ್ರು ಕೂಡ ಅದರಲ್ಲಿ ಪ್ರೋಟೀನ್, ನ್ಯೂಟ್ರಿಷನ್ ಎಲ್ಲವೂ ಕೂಡ ಅಡಗಿರಬೇಕು. ಇಂಥ ಒಂದು ಖಾದ್ಯವನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ವಿಮಲಾ ಅಡಿಗ. ಇವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ. ಸೊ ಬಹಳ ಟೈಮ್ ಆದ ನಂತರ ನಮ್ಮ ಒಂದು ಕಿಚನ್ಗೆ ಬಂದಿದ್ದೀರಿ. ಸೊ ನಿಮ್ಮ ಕೈ ರುಚಿಯನ್ನ ನಾವು ಮರಿತಾ ಬಿಟ್ಟಿದ್ವಿ. ಸೊ ಮತ್ತೊಮ್ಮೆ ಮರುಕಳಿಸಿ ನಿಮ್ಮ ಕೈ ರುಚಿಯನ್ನ ತೋರಿಸೋದಕ್ಕೆ ಬಂದಿದ್ದೀರಿ. ಸರಿ. ಯಾವ ಅಡಿಗೆ ಹೇಳ್ಕೊಡ್ತಿದ್ದೀರಿ ಇವತ್ತು? ಪ್ರೋಟೀನ್ ಯುಕ್ತವಾದ ನುಚ್ಚಿನುಂಡೆ ಅಂತ, ಹಬೆಯಲ್ಲಿ ಬೇಯಿಸುದು. ಆಯ್ತಾ? ಓಕೆ. ಸೊ ಈಸಿಯಾಗೂ ಆಗುತ್ತೆ. ಈಸಿಯಾಗೂ ಆಗುತ್ತೆ, ಕೊಲೆಸ್ಟ್ರಾಲ್ ಇಲ್ಲ, ಎಣ್ಣೆಯಲ್ಲಿ ಕಾಯಿಸ್ಲಿಕ್ಕಿಲ್ಲ. ಹಬೆಯಲ್ಲಿ ಬೇಯಿಸುದು, ಎಲ್ಲ ಕಾಳನ್ನ, ಬೇಳೆ ಕಾಳನ್ನು ಉಪಯೋಗಿಸಿ ಮಾಡುವಂಥದ್ದು. ಎಣ್ಣೆಲಿ ಕಾಯಿಸಕ್ಕಿಲ್ಲ, ಚಳಿಗಾಲಕ್ಕೆ ಎಣ್ಣೆ ಕಾಯಿಸಿದ್ರೇನೆ ಬೆಸ್ಟ್ ಅಲ್ವಾ? ಈ ಸೆಕೆಗಾಲಕ್ಕೆ ಆದಷ್ಟು ನಾವು ಕಮ್ಮಿ ಅಂತ ಆದ್ರೂ ಕೂಡ ಏನೇ ನೀವು ಅಡುಗೆ ಮಾಡಿ ಅದರಲ್ಲಿ ಸ್ವಲ್ಪ ಆದ್ರೂ ಎಣ್ಣೆ ಬೇಕೇ ಬೇಕು ಅಲ್ವಾ? ಹೌದು. ಸರಿ. ಸೊ ಕಿಚನ್ಗೆ ಹೋಗೋಣ. ಫಸ್ಟ್ ನಿಮ್ಮ ಏನು ನುಚ್ಚಿನುಂಡೆ ಹೇಗೆ ತಯಾರಿಸೋದು ನೋಡೋಣ. ಬನ್ನಿ ಕಿಚನ್ಗೆ. ಎಸ್ ಮೇಡಮ್, ಫಸ್ಟ್ ಈಗ ನೊಚ್ಚಿನುಂಡೆ ಅಂದ್ರೆ ಯೂಶುವಲಿ ಅನ್ಕೊಳ್ತೀವಿ ಇದು ಸ್ವೀಟ್ ಡಿಶ್ ಅಂತ. ಇಲ್ಲ, ಖಾರ. ಓಕೆ. ಸೊ ಹೇಗೆ ಸ್ನಾಕ್ಸ್ ಆಗಿಯೂ ಉಪಯೋಗ ಮಾಡಬಹುದು, ಬ್ರೇಕ್ಫಾಸ್ಟ್ ಆಗಿಯೂ ಮಾಡಬಹುದು. ತುಂಬಾ ಹೆವಿ ಫುಡ್ ಇದು. ಓಕೆ ಓಕೆ. ಸೊ ಹೆವಿ ಇರುತ್ತೆ ಅಂದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತಿಂದ್ರೆ ಮಧ್ಯಾಹ್ನವರೆಗೂ ತೊಂದರೆ ಇಲ್ಲ. ಸರಿ, ಹೇಗೆ ಸ್ಟಾರ್ಟ್ ಮಾಡುದು? ಇದು ಆಕ್ಚುಯಲ್ 3 ಬೇಳೆ, ತೊಗರಿ ಬೇಳೆ 1 ಕಪ್ ತಗೊಂಡ್ರೆ, ಕಡಲೆ ಬೇಳೆ ಅರ್ಧ ಕಪ್ಪು, ಸರಿ, ಮತ್ತೆ 1/4 ಕಪ್ಪು ಹೆಸರು ಬೇಳೆ. ಸ್ವಲ್ಪ ಒಂದು ಅರ್ಧ ಕಾಲು. ಅದರಲ್ಲಿ ತೊಗರಿ ಬೇಳೆ ಅಂಶ ಜಾಸ್ತಿ. ಆಯ್ತಾ? ಇದು 3ಅನ್ನ ಒಂದು 3 ಗಂಟೆ ಕಾಲ ನೆನೆಸಬೇಕು. ಒಟ್ಟಿಗೆ ಹಾಕಿ ನೆನೆಸಿಟ್ಕೊಂಡು ಎಲ್ಲ ಒಟ್ಟಿಗೆ ಹಾಕಿ ನೆನೆಸೋದು. ನೆನೆಸಿ ಆದಮೇಲೆ ಅದನ್ನ ಫುಲ್ ಬಸಿಬೇಕು, ನೀರಿನ ಅಂಶ ಇರಬಾರ್ದು. ಅದು ಹೀಗೆ ಆಗತ್ತೆ ಅವಾಗ. ಓಕೆ ಓಕೆ. ಫಸ್ಟ್ ಹಾಗೇನೆ ಸ್ವಲ್ಪ ಹೊತ್ತು ನೀರೆಲ್ಲ ಪೂರ್ತಿ ಹೋಗೋವರೆಗೂ ಇಟ್ಕೊಳ್ಬೇಕು. ಮತ್ತೆ ಅದು ಅವಾಗ ಹಿಂಗಾಗತ್ತೆ. ಕೊನೆಗೆ ಅದಕ್ಕೆ ಅದನ್ನ ಗ್ರೈಂಡ್ ಮಾಡ್ಲಿಕ್ಕಿದೆ, ಮತ್ತೆ ಕೆಲವು ಮಸಾಲೆಗಳೆಲ್ಲ ಗ್ರೈಂಡ್ ಮಾಡ್ಲಿಕ್ಕಿದೆ. ಕೊನೆಗೆ ಎಲ್ಲವನ್ನು ಆಡ್ ಮಾಡ್ತಾ ಬರುತ್ತೆ. ಸರಿ, ಹಾಗಾದ್ರೆ ಫಸ್ಟ್ ಈಗ ಯಾವ್ದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು? ಫಸ್ಟ್ ನೀವು ಹೇಳಿದ್ರಿ ಗ್ರೈಂಡ್ ಮಾಡ್ಬೇಕು. ಈಗ ಹಸಿಮೆಣಸಿನಕಾಯಿ, ಶುಂಠಿ, ಇಂಗು, ಇದು 3ನ್ನ ಗ್ರೈಂಡ್ ಮಾಡ್ಬೇಕು. ಎಲ್ಲ ಒಟ್ಟಿಗೆನೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳುವಂತದ್ದು ಹೇಗೆ? ಇಲ್ಲ, ಫಸ್ಟ್ ಇದು ಗ್ರೈಂಡ್ ಆದ್ಮೇಲೆ ಬೇಳೆಯನ್ನ ನುಣ್ಣಗೆ ರುಬ್ಬಬಾರ್ದು, ಸ್ವಲ್ಪ ತರಿ ಚಟ್ಟಂಬಡೆ ಎಲ್ಲ ಮಾಡ್ತೀವಲ್ಲ ಅದೇ. ಓಕೆ ಓಕೆ. ಸರಿ, ಇವಾಗ ಖಾರಕ್ಕೆ ಹಸಿಮೆಣಸಿನಕಾಯಿ ಒಂದು 4-5
ತುಂಬಾ ಖಾರ ತಿನ್ನುವವರು ತುಂಬಾ ಹಾಕ್ಬೋದು, ತೊಂದರೆ ಇಲ್ಲ. ಸೊ ನೀವು ತುಂಬಾ ಖಾರ ತಿಂತೀರಾ ಸ್ವಲ್ಪನಾ? ಹದ ಸರಿ. ಇದು ಶುಂಠಿ. ಓಕೆ. ಅಂದ್ರೆ ಇದು ಶುಂಠಿ ಇಂಗು ಎಲ್ಲ ಜೀರ್ಣಕ್ರಿಯೆಗೆ ಒಳ್ಳೆಯದು. ಇದು ಆಕ್ಚುಲ್ ಬೇಳೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ವಾ, ಅದಕ್ಕೋಸ್ಕರ ಶುಂಠಿ ಮತ್ತೆ ಇಂಗು ಹಾಕಿದ್ರೆ ಸ್ವಲ್ಪ ಜೀರ್ಣಕ್ಕೆ ಒಳ್ಳೇದಾಗತ್ತೆ ಅಂತ. ಈ ಕಾಳುಗಳು ಹೆಚ್ಚಾಗಿ ಅಸಿಡಿಟಿ ಆಗುತ್ತೆ, ಕೆಲವರಿಗೆ ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ಕೆಲವರು ಅದು ಬೇಡವೇ ಬೇಡ ಅಂತಾರೆ. ಆದ್ರೂ ಕೂಡ ನಾವು ಮಾಡುವ ಆಹಾರದಲ್ಲಿ ಅದು ಕಮ್ಮಿ ಆಗೋವರೆಗೆ, ಅಂದ್ರೆ ಈಗ ನಾವು ಬೇಳೆ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಹಿಂಗು ಶುಂಠಿ ಎಲ್ಲ ಹಾಕಿದ್ರೆ ತನ್ನಷ್ಟಕ್ಕೆ ಕಮ್ಮಿ ಆಗುತ್ತೆ. ಪೋಸ್ಟ್ಮನ್ ತೂರ್ ದಾಲ್ದು ದಾಲ್ ಇದೆ, ಅಷ್ಟೊಳ್ಳೆ ಉದ್ರುದ್ರಾಗಿ ನಿಮ್ಗೆ ದಾಲೆಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಉಪ್ಪು ಫಸ್ಟ್ ಗ್ರೈಂಡ್ ಮಾಡ್ಕೊಳ್ವಾಗ್ಲೇ ಹಾಕೊಳ್ಳೋದು. ಹೌದು, ಹಾಕೊಂಡ್ರೆ ಸರಿ. ಗ್ರೈಂಡ್ ನೀರ್ ಹಾಕೊಳ್ಬೇಕಾ ಇದಕ್ಕೆ? ಹಾಕ್ಲಿಕ್ಕೆ ಕೂಡ ನೀರ್ ಹಾಕ್ಬಾರ್ದು, ಚೂರು ಇಲ್ಲ, ಇಲ್ದಿದ್ರೆ ಅದ್ರಲ್ಲೇ ನೀರಿನ ಅಂಶ ಇದೆ ಎಲ್ಲ, ನೀರ್ ಅಬ್ಸರ್ವ್ ಮಾಡಿದೆ ಆ ಕಾಳೆಲ್ಲ. ಅದೇ ನೀವು ಅದ್ರಲ್ಲಿ ನೀರ್ ಅಷ್ಟು ಕರೆಕ್ಟ್ ಆಗಿ ಬಸ್ದು ತೆಗ್ದಿದ್ದೀರಿ ಅಂದ್ರೆ ನೀರ್ ಹಾಕೋ ಹಾಗೆ ಇಲ್ಲ. ಇನ್ನು ಇವಾಗ ಇದಕ್ಕೆ ನೆನೆಸಿದ ಕಾಳು, ಇದನ್ನ ನುಣ್ಣಿಗೆ ರುಬ್ಬಬಾರ್ದು, ತರತೆ ಇರುತ್ತೆ. ಇದ್ಯಾಕೆ ಚೂರು ಕೂಡ ನೀರಿರ್ಬಾರ್ದು ಅಂದ್ರೆ ಅದು ಉಂಡೆ ಕಟ್ಟಿ ಹಬೇಲಿ ಬೇಯಿಸ್ಬೇಕು. ಅದು ನೀರಾದ್ರೆ ಅಷ್ಟು ಚಂದ ಆಗಲ್ಲ, ಅದಕ್ಕೋಸ್ಕರ. ಅಕ್ಕಿ ಏನಾದ್ರೂ ಇಲ್ಲ, ಅಕ್ಕಿ ಹಾಕ್ಲಿಕ್ಕೆ ಇಲ್ಲ, ಅಕ್ಕಿ ಹಾಕ್ಲಿಕ್ಕೆ ಇಲ್ಲ. ಮೊದ್ಲೇ ಪದೇ ಪದೇ ಹೇಳಿದ್ರಿ, ತರಿಯಾಗಿ ಒಂದ್ಸಲ ಆನ್ ಆಫ್ ಮಾಡ್ತಾ ಬನ್ನಿ, ಅವಾಗ ಸರಿ ಆಗತ್ತೆ. ಸರಿ, ಶೇಕ್ ಮಾಡಿದ್ರೆ ಸೊ ಈ ರೀತಿ 3 ಸರಿ ಮಾಡಬೇಕು. ಸಾಕು ಅನ್ಸತ್ತಲ್ಲ? ಸಾಕು. ಇದೀಗ ನುಣ್ಣಗೆ ರುಬ್ಬಿ ಆಗಿದೆ. ನುಣ್ಣಗೆಲ್ಲ ರವೆ ತರ ರುಬ್ಬಬೇಕು. ರುಬ್ಬಿ ಆಗಿದೆ. ಇದನ್ನೀಗ ಒಂದು ಬೌಲಿಗೆ ಶಿಫ್ಟ್ ಮಾಡಬೇಕು. ತಗೊಳ್ಳಿ. ಇದೀಗ ನೀವು ಹಬೆಯಲ್ಲಿ ಬೇಯಿಸೋದು ಅಂತ ಹೇಳಿದ್ರಿ. ಹಬೆಯಲ್ಲಿ ಬೇಯಿಸೋದು. ಬಹುಶಃ ಇದನ್ನ ಹಾಗೆ ತಟ್ಟಿ ಎಣ್ಣೆಗೆ ಹೋಗ್ಬಿಟ್ರೆ ವಡೆ ಆಯ್ತು. ಎಣ್ಣೆಗೆ ಹಾಕಿದ್ರೆ ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕ್ಬೇಕು. ಇಷ್ಟೇ ಬೈಂಡಿಂಗಿಗೆ. ಇಲ್ಲಾಂದ್ರೆ ಅದೇನಾಗುತ್ತೆ, ಎಣ್ಣೆಲಿ ಆಗುವಾಗ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಬೈಂಡಿಂಗಿಗೆ ಅಕ್ಕಿ ಹಾಕ್ಬೇಕು. ಇದಕ್ಕೆ ಅಕ್ಕಿ ಹಾಕೋದಿಲ್ಲ. ಸೊ ವಡೆಗಾದ್ರೆ ಅಕ್ಕಿ ಹಾಕೊಳ್ಳಿ, ಇಲ್ಲದಿದ್ರೆ ನೊಚ್ಚಿನ ಉಂಡೆಗಾದ್ರೆ ಕಲಿಗಿಷ್ಟೇ. ಇಷ್ಟೇ. ಬಟ್ ಬಾಕಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮ್. ಇದಕ್ಕೆ ಎಲ್ಲ ಒಂದೊಂದೇ ಆ್ಯಡ್ ಮಾಡ್ತಾ ಬರೋದು. ಫಸ್ಟಿಗೆ ಸಬ್ಬಸಿಗೆ ಸೊಪ್ಪು, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಸೊಪ್ಪೆಲ್ಲ ಜಾಸ್ತಿ ಹಾಕಿದ್ರೆ ಅದ್ರ ಜೊತೆಗೆ ಅಂದ್ರೆ ಯೂಶುವಲಿ ಸೊಪ್ಪು ಪಲ್ಯ ಇದನ್ನೆಲ್ಲ ಮಾಡಿದ್ರೆ ತಿನ್ನಲ್ಲ. ಹೌದು, ಇದ್ರ ಜೊತೆ ಹೋಗುತ್ತೆ ಅಷ್ಟೇ. ಕರಿಬೇವಿನ ಸೊಪ್ಪು, ಕಾಯಿ ತುರಿ, ಸ್ವಲ್ಪ ಬೇಕಿದ್ದಲ್ಲಿ. ಇದನ್ನೆಲ್ಲ ಈಗ ಚೆನ್ನಾಗಿ ಕಲಿಸ್ಬೇಕು. ಅಷ್ಟರೊಳಗೆ ಅಟ್ಟದಲ್ಲಿ ನೀರು ಹಬೆಗೆ ಇಟ್ಕೊಳ್ಳೋದಾ? ನೀರು ಕೂಡ ಹಾಕಿ ಇಟ್ಟಿದೆ ಅದರಲ್ಲಿ ಆಲ್ರೆಡಿ. ಇದಕ್ಕೆ ಏನಾದರೂ ಎಣ್ಣೆ ಸವರ್ಕೊಳ್ಬೇಕು? ಒಂದು ಚೂರು ಎಣ್ಣೆ ಹಾಕ್ಕೊಳ್ಬೇಕು. ಇಲ್ಲ, ಇಲ್ಲೇ ತುಪ್ಪ ಇದೆ, ಇದನ್ನೇ ಹಾಕಿ. ತುಪ್ಪ ಹಾಕೊಳ್ಳೋದಾ? ತುಪ್ಪ. ಸೊ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಕೂಡ ಹಾಕೊಳ್ಬಹುದು.
ಸೊ ಕೆಲವರಿಗೆ ತುಪ್ಪದ ಟೇಸ್ಟ್ ಬೇಕು ಅಂತ ಹೇಳಿದ್ರೆ ಅದನ್ನ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದೆ ಅಲ್ಲ, ಸೊ ನಿಮಗೆ ಅದು ಯಾವುದ್ರ ನಾವೀಗ ಹೇಗೆ ಆಲೂಗಡ್ಡೆ ಎಲ್ಲದರ ಜೊತೆಗೆ ಹೊಂದ್ಕೊಂಡು ಹೋಗುತ್ತಲ್ಲ, ಅದೇ ರೀತಿ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ನೀವು ತುಪ್ಪದ ಜೊತೆಗೆಲ್ಲ ಹಾಕಿ ಸೊ ಅದರೊಂದು ಟೇಸ್ಟೇ ಸೂಪರ್ ಆಗಿ ಬರುತ್ತೆ. ಸಾಕಲ್ಲ? ತುಪ್ಪದಲ್ಲಿ ಮತ್ತೆ ಕೊಬ್ಬಿನ ಅಂಶ ಇದೆ. ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಆ ಕೊಬ್ಬಿನ ಅಂಶ ಕೂಡ ಇಲ್ಲ, ಕೊಲೆಸ್ಟ್ರಾಲ್ ಫ್ರೀ ಆಗಿದೆ. ಸೊ ನಾನು ಹೇಳೋದನ್ನ ನೀವೇ ಹೇಳಿ ಅಲ್ಲಿ ಕರೆಕ್ಟ್ ಮಾಡಿಬಿಟ್ರಿ ನೋಡಿ. ಇನ್ನು ಇದನ್ನ ಸಿಲಿಂಡರ್ ಶೇಪು, ರೌಂಡ್ ಶೇಪಲ್ಲಿ ಉಂಡೆ ತರ ಕಟ್ಟಿ ನಮ್ಗೆ ಯಾವ ಶೇಪ್ ಅಲ್ಲಿ ಬೇಕು ಆ ರೀತಿಯಾಗಿ. ಓಕೆ. ಇದರಲ್ಲಿ ಸಬ್ಬಸಿಗೆ ಸೊಪ್ಪು ಇಷ್ಟ ಇಲ್ಲದವರು ಪುದೀನ ಸೊಪ್ಪು, ಸಬ್ಬಸಿಗೆ ಬದಲು ಪುದೀನ ಸ್ಕಿಪ್ ಮಾಡಿ ಪುದೀನ ಹಾಕ್ಬೋದು. ಪುದೀನ ಅಂದ್ರೆ ಅದರದೊಂದು ಫ್ಲೇವರ್, ಇದು ಅರೋಮಾ ಇರುತ್ತೆ, ಇದ್ರದೊಂದು ಅರೋಮಾ ಇರುತ್ತೆ. ಒಟ್ಟಿಗೆ ಬಹುಶಃ ಎರಡು ಸೂಟ್ ಆಗಲ್ಲ. ಸೂಟ್ ಆಗಿ ಎರಡು ಒಟ್ಟಿಗೆ ಮಿಕ್ಸ್ ಮಾಡ್ಲಿಕ್ಕಿಲ್ಲ, ಓವರ್ ಪವರ್ ಆಗುತ್ತೆ ಎರಡರದ್ದು ಅರೋಮಾ. ಆಕ್ಚುಲಿ ಈ ಉಂಡೆ ಅಂದಾಕ್ಷಣ ನಮಗೆ ಮೊದಲಿಗೆ ತಲೆಗೆ ಹೊಳೆಯೋದು ಸ್ವೀಟ್ ಅಂತೇಳಿ. ಸ್ವೀಟ್. ಹಾಗೆ ನೀವು ನೊಚ್ಚಿನ ಉಂಡೆ ಅಂದ ತಕ್ಷಣ ಫಸ್ಟ್ ಇದ್ರದ್ದು ಅಂದ್ರೆ ಇಲ್ಲಿ ಬಂದಂತ ಅತಿಥಿಗಳು ಬೇರೆ ಬೇರೆ ಅಡ್ಗೆ ಮಾಡ್ತಾ ಇರ್ತಾರೆ, ಕೇಳಿರ್ತೀನಿ, ನೆನಪಿರಲ್ಲ ತಿಂದು, ಯಾಕಂದ್ರೆ ಮಾಡಿದ್ರೆ ಮಾತ್ರ ಯಾವಾಗ್ಲೂ ನೆನಪಿರೋದು. ಹಾಗೆ ನಮ್ಮ ವೀಕ್ಷಕರು ಕೂಡ ನಾನು ಟಿವಿಯಲ್ಲಿ ನೋಡಿದೀನಿ ಅಂತ ಹೇಳೋ ಬದಲು ಅದನ್ನ ಬರ್ದಿಟ್ಕೊಂಡು ಅದನ್ನ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ರೆಸಿಪಿ ಬುಕ್ಕಲ್ಲಿ ಎಷ್ಟೋ ಇದು ಐಟಮ್ಸ್ ನಮಗೆ ಸಿಗುತ್ತೆ. ಸೊ ಇದು ಹಬೆಯಲ್ಲಿ ಬೇಯಬೇಕು? 10 ನಿಮಿಷ ಸಾಕು. 10 ನಿಮಿಷ ಬೇಯಬೇಕು. ಮತ್ತೆ ವಿಪರೀತ ಜಾಸ್ತಿ ಬೇಯಿಸಿದ್ರೆ ಅದು ಹಾರ್ಡ್ ಆಗುತ್ತೆ. ಓ ಹೌದಾ? ಹೌದು. 10 ನಿಮಿಷ ಸಾಕು. ಅದನ್ನ ಹೀಗೆ ಸ್ಪೂನಲ್ಲಿ ಹಾಕಿ ನೋಡುವಾಗ ಸೀದಾ ಇದಾದ್ರೆ ಆಯ್ತು. ಓ, ನಾನು ಅನ್ಕೊಂಡೆ ಇದು ಈಗ ನೀವು ಈ ತರ ಉಂಡೆ ಕಟ್ಕೊಂಡಿದ್ದೀರಲ್ಲ ಅದು ಬಿಟ್ಕೊಳ್ಳುತ್ತೆ ಏನೋ ಅಂತ. ಬಿಟ್ಕೊಳ್ಳಲ್ಲ, ಗಟ್ಟಿ ಆಗುತ್ತೆ. ಗಟ್ಟಿಯೇ ಇರುತ್ತೆ. ಗಟ್ಟಿ ಅದೇ ಜಾಸ್ತಿ ಸ್ಟೀಮ್ ಮಾಡಿದಷ್ಟು ಹಾರ್ಡ್ ಆಗುತ್ತೆ. ಒಂದು 10 ನಿಮಿಷ ಸಾಕು. ಓಕೆ ಮೇಡಮ್, ಇದು ಯಾವ್ದ್ರ ಜೊತೆಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ? ಇದು ಕೊಬ್ಬರಿಕಾಯಿ, ತೆಂಗಿನಕಾಯಿ ಚಟ್ನಿ ಮತ್ತೆ ಮಜ್ಜಿಗೆ ಹುಳಿ ಒಟ್ಟಿಗೆ ತುಂಬಾ ಚೆನ್ನಾಗಾಗುತ್ತೆ. ಮಜ್ಜಿಗೆ ಹುಳಿ ಜೊತೆಗೆ ತುಂಬಾ ಚೆನ್ನಾಗಾಗುತ್ತೆ. ಓ, ಅದರಲ್ಲಿ ಹಾಕಿ ಮುಳುಗಿಸಿ ಇಟ್ಕೊಳ್ಳೋದಾ ಅಥವಾ ಅದ್ರ ಜೊತೆಗೆ? ಅದ್ರ ಜೊತೆಗೆ ತಿನ್ಲಿಕ್ಕೆ ಗುಂಬಳಕಾಯಿದು ಮಜ್ಜಿಗೆ ಹುಳಿ ಒಟ್ಟಿಗೆ ಹಾಕಿ ತುಂಬಾ ಚೆನ್ನಾಗಾಗುತ್ತೆ. ಕಾಂಬಿನೇಷನ್ ಅದಕ್ಕೆ. ಇದು ತಣ್ಣಗಾದ್ಮೇಲೆ ಹಾರ್ಡ್ ಅಂತ ಬರುತ್ತಾ? ತಣ್ಣಗಾದ್ಮೇಲೆ ಹಾರ್ಡ್ ಆಗುತ್ತೆ, ಆದ್ರೆ ತಿನ್ಲಿಕ್ಕೆ ರುಚಿಯೇ ಇರುತ್ತೆ. ಬಿಸಿ ಇರುವಾಗ್ಲೇ ಅದನ್ನ ತಿನ್ನೋದು. ಇದು ತಿನ್ನೋದು ಬಿಸಿ ಇದ್ರೆ ಉತ್ತಮ. ತುಪ್ಪ ಚಟ್ನಿ ಇಲ್ಲಾಂದ್ರೆ ಮಜ್ಜಿಗೆ ಹುಳಿ ಜೊತೆಗೆ ತುಂಬಾ ರುಚಿ ಇರುತ್ತೆ. ಓಕೆ, ತಣ್ಣಗಾದ್ರೆ ಹಾಗೇನು ಕೂಡ ತಿನ್ಕೊಳ್ಬಹುದು. ಬೆಂತ ಅಂತ ನೋಡೋಣ. ಸರಿ, ಬೆಂದಿದೆ. ಈಸಿಲಿ ಅದು ಒಳಗೆ ಹೋಗಿ ಪೋಪ್ ಮಾಡುವಾಗ ಆರಾಮ್ಸೆ ಬರಬೇಕು. ಹೌದು. ಸೊ ಇಟ್ಸ್ ರೆಡಿ. ತೆಗಿದಾ? ಆಫ್ ಮಾಡುದಾ? ಓಕೆ. ಸೊ ಇಷ್ಟು ಬೆಂದ್ರೆ ಆಯ್ತು. ಅಂದ್ರೆ ಇನ್ನೂ ಜಾಸ್ತಿ ಬೆಂದ್ರೆ ಗಟ್ಟಿ ಆಗತ್ತೆ. ಮೇಲಿಂದ ಸ್ವಲ್ಪ ತುಪ್ಪ. ಮೇಲಿಂದ ತುಪ್ಪ. ಈಗ ನುಚ್ಚಿನುಂಡೆ ರೆಡಿ ಆಯ್ತು. ಬಿಸಿ ಬಿಸಿ ನುಚ್ಚಿನುಂಡೆ ಹೇಗಿದೆ ಅಂತ ರುಚಿ ನೋಡಿ ಹೇಳಿ. ಖಂಡಿತ ಇಬ್ರು ಒಟ್ಟಿಗೆ ಕುತ್ಕೊಂಡು ಟೇಸ್ಟ್ ನೋಡೋಣ, ಆಯ್ತಾ? ಅಡುಗೆ ಮನೆಯಿಂದ ಬೇಗ ಹೊರಗಡೆ ಓಡಬೇಕು ಅಲ್ವಾ? ಸೊ ಬಿಸಿ ಬಿಸಿ ಆದ ನುಚ್ಚಿನುಂಡೆ ರೆಡಿ ಆಗಿದೆ. ಸೊ ತುಂಬ ಸುಲಭ, ಬರೀ ಒಂದು ಬೇಳೆಗಳನ್ನು ನೆನೆಸಿಡೋದು ಮಾತ್ರ ಕೆಲಸ. ಸೊ ಅದನ್ನು ಮಾತ್ರ ಮುಂಚಿತವಾಗಿ 3 ಗಂಟೆಗಳ ಕಾಲ ಅದನ್ನು ನೆನೆಸಿಟ್ಕೊಳ್ಬೇಕು ಅಷ್ಟೇ. ಆಮೇಲೆ ಚಟ್ಪಟ್ ಅಂತ ಆಗುತ್ತೆ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಂತೂ ಮಾಡಿಸಿದ್ದು ಅಂತ ಹೇಳಿದ್ರು. ಯಾಕೆಂತ ಹೇಳಿದರೆ ತುಂಬ ಹೊತ್ತು ಹೊಟ್ಟೆ ಗಟ್ಟಿ ಇರುತ್ತೆ ಅಂತೇಳಿ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ನೊಚ್ಚಿನುಂಡೆ ತಯಾರಿಸೋ ವಿಧಾನ. ಮೊದಲು
1 ಕಪ್ ತೊಗರಿಬೇಳೆಗೆ ಅರ್ಧ ಕಪ್ನಷ್ಟು ಕಡಲೆಬೇಳೆ, 1/4 ಕಪ್ನಷ್ಟು ಹೆಸರು ಬೇಳೆಯನ್ನು 3ರಿಂದ 4 ಗಂಟೆಗಳ ಕಾಲ ನೆನೆಸಿಟ್ಟು ನೀರನ್ನು ಬಸಿದಿಟ್ಟುಕೊಳ್ಳಿ. ನಂತರ ಹಸಿಮೆಣಸು, ಶುಂಠಿ, ಹಿಂಗು ಹಾಗೂ ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ನೆನೆಸಿಟ್ಟ ಬೇಳೆಗಳನ್ನು ಸೇರಿಸಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಬಳಿಕ ಹೆಚ್ಚಿದ ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಉಂಡೆ ಕಟ್ಟಿಕೊಳ್ಳಿ. ಆ ಬಳಿಕ ಹಬೆಯಲ್ಲಿ 5ರಿಂದ 10 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿ ನುಚ್ಚಿನುಂಡೆ ಚಟ್ನಿಯೊಂದಿಗೆ ಸವಿಯಲು ಬಲು ರುಚಿ. ಬಿಸಿ ಬಿಸಿ ನುಚ್ಚಿನುಂಡೆ ಏನೋ ರೆಡಿಯಾಗಿದೆ, ಇನ್ನೂ ತೀರಾ ಬಿಸಿ ಇದೆ. ಸೊ ನೆಕ್ಸ್ಟ್ ರೆಸಿಪಿ ಯಾವುದು ಏನು ನನಗೂ ಕೂಡ ಗೊತ್ತಿಲ್ಲ, ಕೇಳೋದಕ್ಕೂ ಕೂಡ ಮರ್ತೋದೆ. ಅವ್ರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ, ಆಮೇಲೆ ಹೇಳ್ಕೊಡ್ತಾರೆ ಆರಾಮ್ಸೆ. ಸೊ ಅವರೆಲ್ಲ ತಯಾರಿ ಮಾಡ್ಕೊಳ್ಳೋ ಅಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೆಯೇ ಸತ್ಯನಾಥ್ ಸ್ಟೋರ್ಸ್. ಸೊ ಒಂದಂತೂ ಬಿಸಿ ಬಿಸಿ ಆಗಿರುವಂಥ ನೊಚ್ಚಿನುಂಡೆ ರೆಡಿಯಾಗಿದೆ. ಸಿಹಿ ಅಲ್ಲ, ಖಾರ ಅದು. ಸೊ ನೆಕ್ಸ್ಟ್ ಯಾವ ರೆಸಿಪಿ, ಸಿಹಿ ರೆಸಿಪಿಯಾ ಖಾರ ರೆಸಿಪಿಯಾ ಯಾವುದು, ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವುದು ಉಂಡೆ ಅಂತ ಹೇಳಿ ನಮಗೆ ಖಾರ ರೆಸಿಪಿ ಮಾಡಿ ಕೊಟ್ರಿ. ಸೊ ಈಗ ಯಾವುದು? ಈಗ ಕ್ಯಾಶ್ಯೂ ಬರ್ಫಿ. ಇದು ಸಿಹಿ ಅಲ್ಲ? ಸಿಹಿ. ಓಕೆ, ಸೊ ಹಾಗಾದ್ರೆ ಈಗ ಕ್ಯಾಶ್ಯೂ ಬರ್ಫಿ, ಕ್ಯಾಶ್ಯೂ ಬರ್ಫಿ, ಕಾಜು ಕತ್ಲಿ ಅಂತಾನು ಹೇಳ್ಬೋದಲ್ವಾ? ಕಾಜು ಕತ್ಲಿ ಅಂತ ಅಲ್ವಾ? ಸರಿ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಓಕೆ. ಹೇಗೆ? ಇದನ್ನ ಫಸ್ಟಿಗೆ ಮಿಕ್ಸಿಗೆ ಹಾಕಿ ತರಿಯಾಗಿ ಸ್ವಲ್ಪ ರವೆ, ಚಿರೋಟಿ ರವೆ ಹಾಗೆ ಮಾಡ್ಕೊಳ್ಬೇಕು. ಇದು ಪೌಡರ್ ಮಾಡ್ಕೊಳ್ಳೋದು? ಪೌಡರ್ ಮಾಡ್ಕೊಳ್ಳೋದು, ಪೇಸ್ಟ್ ಅಲ್ವಾ? ಪೇಸ್ಟ್ ಅಲ್ಲ, ಪೌಡರ್. ಹಾ. ಯೂಶುವಲಿ ನಾನು ಅನ್ಕೊಂಡೆ ಇದಿನ್ನು ನೆನಿಬೇಕು, ಎಷ್ಟೊತ್ತಾಗ್ಬೋದೋ ಏನು ಅಂತ. ಇದು 5 ನಿಮಿಷದಲ್ಲಿ ಆಗುವಂತ ಸ್ವೀಟ್. ಸರಿ, ಹಾಕೊಳ್ಳಿ. ಮತ್ತೆ ಮಿಕ್ಸಿಗೆ ಹಾಕುವಾಗ ಒಂದು ವಿಷಯ, ಇದನ್ನ ಹಾಕಿ ಇಡೀ ದಿವಸ ನುಣ್ಣಗೆ ರುಬ್ಬಬಾರ್ದು, ಆವಾಗ ಅದೇನಾಗತ್ತೆ, ಎಣ್ಣೆ ಬಿಡುತ್ತೆ. ಇದು ಹಾಕಿ ಆನ್ ಆಫ್ ಮಾಡಿ ಒಂದು 5-6 ಸಲ ಆದ್ಮೇಲೆ ಅವಾಗ ರವೆ ರವೆ ತರ ಪುಡಿ ಆಗುತ್ತೆ. ಒಂದೇ ಸರ್ತಿ ತಿರುಗಿಸ್ಬಾರ್ದು. ಟ್ರಿಕ್ಸ್ ಆವಾಗ ಒಂದ್ಸರಿ ಹೇಳಿದ್ರಲ್ಲ, 1 ಸಾರಿ 2 ಸಾರಿ 3 ಸಾರಿ ಅಂತ. ಓಕೆ. ಸೊ ಇದನ್ನು ಹಾಗೆ ರುಬ್ಕೊಳ್ಳೋದು, ಹಾಗೆ ರುಬ್ಬೇಕು. ತರಿ ರುಬ್ಬೇಕಂದ್ರೆ ಪದೇ ಪದೇ ಆನ್ ಆಫ್ ಮಾಡ್ಕೊಳ್ಳೋದು. ಓಕೆ. ಈ ರೀತಿ ಚಿರೋಟಿ ರವೆ, ಕರೆಕ್ಟ್, ಚಿರೋಟಿ ರವೆ ಹದ ಬರಬೇಕು. ಸರಿ, ಎಕ್ಸಾಂಪಲ್ ಕೊಟ್ಟಿದ್ರಿ. ಇನ್ನು ನೆಕ್ಸ್ಟ್ ಇದಕ್ಕೆ ಅರ್ಧ ಕಪ್ ಸಕ್ಕರೆ ಬಾಂಡ್ಲಿಗೆ ಹಾಕಿ 1/4 ಕಪ್ ನೀರು ಹಾಕಬೇಕು. ಪಾಕ ತೆಗಿಬೇಕಿದ್ರೆ. ಓಕೆ. ಪಾಕ ಮಾಡ್ಕೊಳ್ಳೋಕ್ಕಿದೆ. ಲೋ ಫ್ಲೇಮಲ್ಲಿ ಮಾಡ್ಬೇಕು ಇದನ್ನ, ಆಯ್ತಾ? ಬೇಗ ಆಗತ್ತೆ, ಅದಕ್ಕೋಸ್ಕರ. ಈಗ ಅದು 1 ಕಪ್ ಆದ್ರೆ ಇದು ಅರ್ಧ ಕಪ್ ಸಕ್ಕರೆ, 1/4 ಕಪ್ ಸಕ್ಕರೆ ಕರಗ್ಲಿಕ್ಕೆ ಸಾಕು, ಇಷ್ಟು ನೀರು ಬೇಡ. ಇದು ಹೇಗೆ ಪಾಕ ಬರಬೇಕು? ಇದು ನೂಲು ಪಾಕ. ಒಂದೆಳೆನಾ 2 ಎಳೆ? ಒಂದೆಳೆ ಬಂದ್ರೆ ಸಾಕು. ನೂಲು ಪಾಕ ಬಂದ ತಕ್ಷಣ ಕ್ಯಾಶ್ಯೂ ಅನ್ನ ಹಾಕಿ ಮಗ್ಚಿದ್ರೆ ಸರಿ. ಈಗ ಈ 1 ಕಪ್ ಗೋಡಂಬಿಯಲ್ಲಿ ಒಂದು ಸಾಧಾರಣ ಎಷ್ಟು ಪೀಸಸ್ ಬರುತ್ತೆ? ಸಾಧಾರಣ ಒಂದು 10-12 ಪೀಸ್ ಆಗುತ್ತೆ, ತೆಳ್ಳಗೆ ಆಗುತ್ತೆ ಅದು. ಒಂದು 1/4 kg ಬರುತ್ತೆ, 1/4 kg ಅಷ್ಟು ಬರುತ್ತೆ ಖಂಡಿತವಾಗ್ಲು. ಬರ್ಬಹುದು. ಯಾಕೆಂದ್ರೆ 1/4 kg ಅಂದ್ರೆ ಸಾಧಾರಣ ಒಂದು 10ರಿಂದ 15 ಪೀಸ್ ಒಳಗೆ ಬಂದ್ಬಿಡುತ್ತೆ. ಸೊ ಸ್ವೀಟ್ಸ್ ಅಂಗಡಿ ಇಟ್ಟಿದ್ದೀನ ಏನೋ ಅಂತ ಅನ್ಕೊಳ್ಬಹುದು. ನಾನು ಸ್ವೀಟ್ ಜಾಸ್ತಿ ತರ್ತಾ ಇರ್ತೀನಿ, ಹಾಗಾಗಿ ಗೊತ್ತು.
ಇದೇ ತರ ಗ್ರೌಂಡ್ ನೆಟ್ ಹಾಕಿಯೂ ಮಾಡ್ಲಿಕ್ಕಾಗತ್ತೆ, ಸೇಮ್ ಅದೇ ತರ. ಶೇಂಗಾ ಬೀಜದ್ದು ತುಂಬಾ ಚೆನ್ನಾಗಾಗತ್ತೆ ಅದು. ಸೇಮ್ ಇದೇ ತರ ಅದನ್ನು ಹೀಗೆ ತರಿಯಾಗಿ ಪುಡಿ ಮಾಡಬೇಕು. ಪುಡಿ ಮಾಡಬೇಕು. ಅದಕ್ಕೆ ಬೆಲ್ಲವೋ ಅಥವಾ ಸಕ್ಕರೆನೇ. ಸಕ್ಕರೆನೇ ಇರುತ್ತೆ. ಇದು ಮಾತ್ರ ಪ್ರಮಾಣ ಇಷ್ಟೇ ಇರಬೇಕು. ಒಂದು ಕಪ್ಪಿಗೆ ಅರ್ಧ ಕಪ್ ಸಕ್ಕರೆ ಸಾಕು, ಹೆಚ್ಚು ಬೇಡ ತಗೊಳ್ಳೋದು. ಬಟ್ ಎಷ್ಟೇ ನಾವು ಸುಲಭ ಅಂತ ಹೇಳಿದ್ರು ಆ ಹದ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಮಾಡುವ ಯಾವುದೇ ಸ್ವೀಟ್ ಆಗಿರ್ಲಿ, ಖಾದ್ಯವಾಗಿರ್ಲಿ. ಆಯ್ತು. ಸೊ ಈ ಪಾಕ ಈ ರೀತಿ ಬರಬೇಕು. ಡ್ರಾಪ್ ಬೀಳುವಾಗ ನಿಧಾನಕ್ಕೆ ಅಂಡ್ ಈ ರೀತಿ ಥ್ರೆಡ್ ತರ ಅಂಟು ಬರಬೇಕು. ಈಗ ಇದನ್ನ ಹಾಕ್ಬೇಕು, ಅದಕ್ಕೆ ಒಂಚೂರು ಸ್ಟರ್ ಮಾಡಿ ಹಾಕ್ತಾ ಸ್ಟರ್ ಮಾಡ್ತಾ ಇರ್ಬೇಕಾ? ಹೌದು. ಓಕೆ. ಇದು ಹೇಗೆ ಸಣ್ಣ ಉರಿಯಲ್ಲೇ ಮತ್ತೆ ಸಣ್ಣ ಉರಿಯಲ್ಲೇ ಮಾಡಬೇಕು. ಏಲಕ್ಕಿ ಪುಡಿ ಸ್ವಲ್ಪ. ಇದು ಕೈ ಬಿಡದೆ ಇದು ತಿರುಗಿಸ್ತಾ ಇರ್ಬೇಕಾ ಹೇಗೆ? ತಿರುಗಿಸ್ತಾ ಇರಬೇಕು ಕೈ ಬಿಡದೆ. ಒಂದು ಚಮಚ ತುಪ್ಪ. ಇದೀಗ ಕ್ವಾಂಟಿಟಿ ಜಾಸ್ತಿ ಹಾಕಬೇಕು ಅಂತ ಹೇಳಿದ್ರೆ, ಯಾಕೆಂತ ಹೇಳಿದ್ರೆ ಕ್ಯಾಶ್ಯೂ ಗೋಡಂಬಿಗೆ ಆಸ್ ಇಟ್ ಈಸ್ ತುಂಬಾ ರೇಟ್ ಜಾಸ್ತಿ. ಏನಾದ್ರೂ ಅದನ್ನ ಕ್ವಾಂಟಿಟಿ ಜಾಸ್ತಿ ಮಾಡಬೇಕು ಅಂದ್ರೆ ಬೇರೆ ಏನಾದ್ರೂ ಆಡ್ ಮಾಡ್ಕೊಳ್ಬಹುದು. ಮಿಲ್ಕ್ ಪೌಡರ್ ಆಡ್ ಮಾಡಬಹುದು ಇದಕ್ಕೆ. ಅದು ಸಹ ಒಳ್ಳೆದಾಗುತ್ತೆ. ಇದು ಹೇಗೊಂದು ಮುದ್ದೆ ತರ ಬರುತ್ತೆ, ಒಂದು ಬಾಲ್ ತರ ಆಗತ್ತೆ. ಕಡೆಗೆ ಅದನ್ನ ಬಟರ್ ಪೇಪರ್ ಅಲ್ಲಿ ಹಾಕಿ. ಓಕೆ. ಮತ್ತೆ ಇದು ಬಿಸಿ ಕಟ್ ಮಾಡ್ಲಿಕ್ಕೆ ಆಗಲ್ಲ, ಸ್ವಲ್ಪ ತಣಿಬೇಕು. ಅದನ್ನ ಚಂದ ಪೀಸ್ ಬರುತ್ತೆ. ಬೇಕ್ರಿಲೆಲ್ಲ ಸಿಗುತ್ತಲ್ಲ ಹಂಗೆ ಪೀಸ್ ಬರುತ್ತೆ. ಓಕೆ ಓಕೆ. ಸೊ ಬಹುಶಃ ಅಲ್ಲಿ ಸಹ ಈ ರೀತಿ ಮಿಲ್ಕ್ ಪೌಡರ್ ಹಾಕಿನೇ ಅದು ಅಷ್ಟು ಹದ ಬರೋದು. ಇಲ್ದಿದ್ರೆ ಅಷ್ಟು ಕ್ಯಾಶ್ಯೂ ಹಾಕಿ ಮಾಡೋದಕ್ಕಂತೂ ಸಾಧ್ಯವಿಲ್ಲ. ತುಂಬಾ ಬೇಗನೂ ಆಗುತ್ತೆ. ಬೇಗ ಆಗುತ್ತೆ ಮೇಡಮ್, ಇದು ತುಂಬಾ ಫಾಸ್ಟ್ ಆಗುತ್ತೆ. ಕೈ ಬಿಡದೆ ಮಗ್ಚಬೇಕು ಮಾತ್ರ, ಇಲ್ಲಾಂದ್ರೆ ಸೀದ್ ಹೋಗುತ್ತೆ. ನೀವು ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿ ಬಿಟ್ಟರು ಕೂಡ ಅಲ್ಲಿ ಕೆಂಪು ಬರುತ್ತೆ ಸೈಡ್. ಹಿಡಿತಾ ಇದೆ ನೋಡಿ, ಅದೆಲ್ಲ ಕಂಪ್ಲೀಟ್ ಬರುತ್ತೆ. ಬಾಲ್ ಹಾಕಿ ತಿರುಗಿಸ್ತಾ ಈ ರೀತಿ ಮುದ್ದೆ ಬರ್ಬೇಕಲ್ಲ, ಈ ತರ ಮುದ್ದೆ ಬರುತ್ತೆ. ಈಗ ಹಾಲಿನ ಪುಡಿ ಹಾಕಿದ್ರು ಕೂಡ ನಿಮ್ಗೆ ಈ ರೀತಿ ಬರುತ್ತೆ, ಸೇಮ್ ಹೀಗೆ ಬರುತ್ತೆ. ನಿಮ್ಗೆ ಗೊತ್ತೇ ಆಗಲ್ಲ ಹಾಲಿನ ಪುಡಿ ನಾನು ಬೆರೆಸಿದ್ದೇನೆ ಅಂತ ಹೇಳಿ. ನೀವಾಗಿ ಹೇಳ್ಬೇಕಷ್ಟೇ, ಗೊತ್ತೇ ಗೊತ್ತಾಗಲ್ಲ. ಪೂರ ಕಿತ್ಕೊಂಡು ಬಂದ್ಬಿಡುತ್ತೆ ಪಾತ್ರದಲ್ಲಿ ಇದ್ದಿದ್ದೆಲ್ಲ. ಚೂರು ಹಿಡಿಯಲ್ಲ ಅದಕ್ಕೆ ನೋಡಿ. ಪಾತ್ರೆ ತೊಳೆಯೋ ಕೆಲಸವೂ ಇಲ್ಲ. ಬಟರ್ ಪೇಪರಿಗೆ ಹಾಕಿದ್ರೆ ಸರಿ ಆಯ್ತು, ಮುಗೀತು. ಓಕೆ, ನಾನು ಮಗ್ಗಿಸ್ತಾ ಇರ್ತೀನಿ, ನೀವು ಬಟರ್ ಪೇಪರ್ ರೆಡಿ ಮಾಡ್ಕೊಳ್ಳಿ. ಸರಿ. ಆಯ್ತಾ? ಇದು ಆಯ್ತು ಮೇಡಮ್, ಆಯ್ತು. ಪರ್ಫೆಕ್ಟ್ ಬಂದಿದ? ಸರಿ, ಹಾಕ್ಲಾ? ಹಾಕಿ. ಸೊ ಇಲ್ಲಿ ನೋಡ್ತಾ ಇರುವಾಗ ಗೊತ್ತಾಗುತ್ತೆ, ಒಂದು ಚೂರು ಕೂಡ ಅದರಲ್ಲಿ ಉಳ್ಕೊಂಡಿಲ್ಲ. ಉಳಿಯಲ್ಲ. ತಕ್ಷಣವೇ ಶೇಪ್ ಕೊಟ್ಟಾಗಬೇಕು ಅಲ್ಲ? ಇಲ್ಲಿದ್ರೆ ಗಟ್ಟಿಯಾಗ್ಬಿಡುತ್ತೆ. ಗಟ್ಟಿಯಾಗತ್ತೆ. ತಣ್ಣಗಾಗುವ ಮುಂಚೆನೆ ಅದನ್ನ ಮಾರ್ಕ್ ಮಾಡಿ ಕಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಸೂಪರ್. ಸೊ ತುಂಬ ಹೊತ್ತು ತಗೊಳ್ಳಲ್ಲ, ಇಮಿಡಿಯೇಟ್ ಕಟ್ ಮಾಡಿ ರೆಡಿ ಆಗಿ ಆಯಿತು. ರೆಡಿಯಾಗಿ
ನೈಸ್, ಸೂಪರ್. ಬಿಸಿ ಬಿಸಿಯಾದ ಗೋಡಂಬಿ ಬರ್ಫಿ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ನೋಡೋದಕ್ಕೆ ಇಷ್ಟು ಪುಟ್ಟದಾಗಿದ್ರು ಫುಲ್ ಹೆವಿ ಅಲ್ವಾ? ನೈಸ್, ಥ್ಯಾಂಕ್ ಯು ಸೋ ಮಚ್. ಸೊ ಅಂಗಡಿಗೆ ಹೋಗಿ ನೀವು ಅಂದರೆ ಅಂಗಡಿ ಅಲ್ಲ, ಸ್ವೀಟ್ ಶಾಪ್ಗೆ ಹೋಗಿ ನೀವು ಇದನ್ನೆಲ್ಲ ತಗೊಳ್ಬೇಕು ಅಂದರೆ ತುಂಬ ಕಾಸ್ಟ್ಲಿ ಅನಿಸುತ್ತೆ. ಮನೆಯಲ್ಲಿ ಸುಲಭ ವಿಧಾನದಲ್ಲಿ ಕಮ್ಮಿ ವೆಚ್ಚದಲ್ಲೂ ಕೂಡ ಮಾಡ್ಕೊಳ್ಬೋದು. ಆಗಲೇ ಹೇಳಿದೆ 1/4 kg ಒಂದು 10 ರಿಂದ 15 ಪೀಸಸ್ ಬರುತ್ತೆ ಅಂತ. ಆದರೆ ಆ 1/4 kgಗೆ ರೇಟ್ ಎಷ್ಟಿದೆ, ಮನೇಲಿ ಎಷ್ಟು ಚೀಪಾಗಿ ಮಾಡ್ಕೊಳ್ಬೋದು. ಸೊ ಯಾವ ರೀತಿ ತಯಾರಿಸೋದು ಮತ್ತೊಮ್ಮೆ ನೋಡಿ. ಗೋಡಂಬಿ ಬರ್ಫಿ ತಯಾರಿಸೋ ವಿಧಾನ. ಮೊದಲಿಗೆ 1 ಕಪ್ ಗೋಡಂಬಿಯನ್ನು ರವೆ ಹದಕ್ಕೆ ರುಬ್ಬಿ ಪುಡಿ ಮಾಡಿಕೊಳ್ಳಿ. ಇನ್ನೊಂದೆಡೆ ಸಕ್ಕರೆಗೆ ಮುಳುಗುವಷ್ಟು ನೀರು ಹಾಕಿ ಒಂದಳೆ ಪಾಕ ಬರುವವರೆಗೂ ಕುದಿಸಿ. ಪಾಕ ಬಂದ ನಂತರ ಗೋಡಂಬಿ ಪುಡಿ, ಏಲಕ್ಕಿ ಪುಡಿ, ಸ್ವಲ್ಪ ತುಪ್ಪ ಹಾಕಿ ಕೈ ಬಿಡದೆ ಮಗುಚುತ್ತಾ ಬೇಯಿಸಿ 1 ಮುದ್ದೆ ಬರುವವರೆಗೂ ಬೇಯಿಸಿಕೊಳ್ಳಿ. ಬಳಿಕ ಬಟರ್ ಪೇಪರ್ನ ಮೇಲೆ ತುಪ್ಪ ಸವರಿ ಹರಡಿ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಳ್ಳಿ. ಈಗ ಸಿಹಿ ಸವಿಯಾದ ಗೋಡಂಬಿ ಬರ್ಫಿ ರೆಡಿ. ಎಸ್ ಮೇಡಮ್, ಫಸ್ಟ್ ಈಗ ನೊಚ್ಚಿನುಂಡೆನಾ ಅಥವಾ ಬರ್ಫಿಯಾ? ಯಾವುದು ತೊಂದರೆ ಇಲ್ಲ. ಸೊ ಫಸ್ಟ್ ಖಾರ ತಿನ್ನೋಣ, ಸಿಹಿ ಅದು ಸಿಹಿ ಜಾಸ್ತಿ ಅಂದರೆ ವಾಪಸ್ ಇದಕ್ಕೂ ಬರೋಣ. ತಗೊಳ್ಳಿಕ್ಕೆ. ಸೊ ನೊಚ್ಚಿನುಂಡೆ ಸೊ ಎಷ್ಟು ಚೆನ್ನಾಗಿ ಬಂದಿದೆ, ಕರೆಕ್ಟ್ ಬೆಂದಿದೆ ಅಂತ ಗೊತ್ತಾಗುತ್ತೆ. ಹಾಗೆ ಟೇಸ್ಟ್ ನೋಡ್ತೀನಿ. ನೀವು ಹೇಳಿದ್ರಿ ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ, ಬಟ್ ಏನೂ ಇಲ್ಲ ಅಂದರೂ ತಿನ್ಬೋದು. ಚಟ್ನಿ ಅಗತ್ಯ ಇಲ್ಲ. ವಾವ್. ಈರುಳ್ಳಿ, ತೆಂಗಿನಕಾಯಿ, ಸಬ್ಬಸಿಗೆ ಸೊಪ್ಪು ಇಷ್ಟ ಇಲ್ಲ ಅಂದರೆ ಪುದೀನ ಹಾಕಿ ಸಹ ಮಾಡ್ಬೋದು. ಈ 2 ಸೊಪ್ಪನ್ನು ಯಾವ್ದು ಬೇಕೋ ಅದು ಹಾಕೊಳ್ಳೋದು ನಿಮ್ಮ ಇಷ್ಟ. ಕೆಲವರಿಗೆ ಸಬ್ಬಸಿಗೆ ಸ್ಮೆಲ್ ಆಗಲ್ಲ, ಅಂಥವರು ಪುದೀನ ಹಾಕ್ಕೊಳ್ಬೋದು. ಬಟ್ ಇದು ಸಬ್ಬಸಿಗೆ ಸೊಪ್ಪು ಆ್ಯಕ್ಚುಲಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈ ರೀತಿಯಾಗಿ ಮಾಡಿಕೊಟ್ರೆ ಅಂತೂ ಇನ್ನೂ ಚೆನ್ನಾಗಿದೆ. ಅರೋಮಾ ಅಂತೂ ಸೂಪರ್. ನನಗಂತೂ ಸಬ್ಬಸಿಗೆ ಸೊಪ್ಪು ತುಂಬ ಇಷ್ಟ. ಅದರ ಅರೋಮಾ ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ನೀವು ಹೇಳಿದ್ರಿ ಈಗ ಬೆಳಗ್ಗೆ ಒಂದು 3-4 ತಿಂದರೆ ಫುಲ್ ಹೆವಿ. ಹೆವಿ 3-4 ತಿನ್ನಕ್ಕೆ ಆಗಲ್ಲ, 2-3 ತಿನ್ನುವಾಗಲೇ ಸಾಕಾಗತ್ತೆ. ಬೇಳೆ ಎಕ್ಸಾಕ್ಟ್ಲಿ. ಲೆಂಟಲ್ಸ್ ಇರುತ್ತೆ, ಹಾಗೇನೆ ಪ್ರೋಟೀನ್ ಕೂಡ ತುಂಬ ಪ್ರೋಟೀನ್ ಯುಕ್ತವಾಗಿರುತ್ತೆ. ಇಡೀ ದಿನ ಎನರ್ಜೆಟಿಕ್ ಆಗಿರೋದಕ್ಕೆ ತುಂಬ ಉತ್ತಮ. ನೈಸ್. ಸೊ ಸ್ವೀಟ್ಗೆ ಬರೋಣ. ಬರ್ಫಿ. ಸೂಪರ್. ಯಾವುದೇ ಸ್ವೀಟ್ ಶಾಪ್ ಕಾಜು ಕತ್ಲಿ ಫೇಲ್ ಆಯಿತು. ಸೂಪರ್ ಆಗಿದೆ. ಆ್ಯಕ್ಚುಲಿ ನೀವು ಹೇಳಿದ್ರಿ ಮಿಲ್ಕ್ ಪೌಡರ್ ಹಾಕೊಂಡ್ರೆ ಇನ್ನೂ ಫ್ಲಫಿನೆಸ್ ಜಾಸ್ತಿ ಬರುತ್ತೆ ಅಲ್ವಾ? ಇದಂತೂ ವೆರಿ ರಿಚ್, ಫುಲ್ ಆಫ್ ಕ್ಯಾಶ್ಯೂ. ಆಸಮ್. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ನನಗಂತೂ ಮೇಡಮ್ 2 ಡಿಶ್ ಕೂಡ ತುಂಬ ಇಡಿಸ್ತು. ಸೊ ಒಂದಂತೂ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿದ್ರಿ, ಹೆಲ್ದಿ ರೆಸಿಪಿ. ಇನ್ನೊಂದು ಬಾಯಿ ಸಿಹಿ ಮಾಡ್ಕೊಳ್ಳೋದಕ್ಕೆ ಕಮ್ಮಿ ವೆಚ್ಚದಲ್ಲಿ ಮನೇಲಿ ಹೇಗೆ ತಯಾರಿಸೋದು ಅದನ್ನು ಕೂಡ ಹೇಳ್ಕೊಟ್ರಿ. ಒಳ್ಳೆ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಟ್ಟಿದ್ರು. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ಕೋಸ್ಟಲ್ ಬೆಲ್ಟ್ಗೆ ಈಗ ಈ ಸಮರ್ಗಂತೂ ಹೇಳಿ ಮಾಡಿಸಿದ್ದು, ಅದು ಕೂಡ ದೇಹವನ್ನು ತಂಪಾಗಿರಿಸ್ಕೊಳ್ಳೋದಕ್ಕೆ ಕುಚ್ಚಲಕ್ಕಿ ಅನ್ನನೇ ಜಾಸ್ತಿಯಾಗಿ ಸೇವಿಸ್ಕೊಳ್ಬೇಕು. ಇದರಲ್ಲಂತೂ ತುಂಬ ಚೆನ್ನಾಗಾಗುತ್ತೆ, ಉದುರುದ್ರಾಗಿರುತ್ತೆ ಅನ್ನ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಓಕೆ, ಥ್ಯಾಂಕ್ ಯು. ತಗೊಳ್ಳಬೇಡವಾ ಅಂತ ಅನ್ನಿಸ್ತಾ ಇದೆ. ಸ್ವೀಟ್ ಈಸ್ ಮೈ ವೀಕ್ನೆಸ್, ಬಟ್ ಅದು ತೀರಾ ಹೆವಿ, ಬಟ್ ತುಂಬ ಟೇಸ್ಟಿಯಾಗಿದೆ. ಪರವಾಗಿಲ್ಲ, ಇವತ್ತೊಂದಿನ ತಿನ್ಬೋದು. ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು
ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.